ಸಮುದ್ರದಾಳದಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಎಮ್ಮೆಯನ್ನ ಮೀನುಗಾರರು ರಕ್ಷಿಸಿದ್ದಾರೆ. ಮೀನುಗಾರರು ಸುಮಾರು 6 ಗಂಟೆಗಳ ಕಾಲ ಹರಸಾಹಸ ಪಟ್ಟು ಎಮ್ಮೆಯನ್ನ ಸುರಕ್ಷಿತವಾಗಿ ದಡಕ್ಕೆ ಮರಳಿಸಿದ್ದಾರೆ. ಕೋಠಿ ಬೀಚ್ನಿಂದ ಗುರುವಾರ ಮೀನುಗಾರಿಕೆ ಉದ್ದೇಶದಿಂದ ಸಮುದ್ರಕ್ಕೆ ಇಳಿದಿದ್ದ 4 ಮೀನುಗಾರಿಕಾ ದೋಣಿಗಳ ಕಣ್ಣಿಗೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಸಮುದ್ರದ ಆಳದಲ್ಲಿ ಹೆಣಗಾಡುತ್ತಾ ಇದ್ದ ಎಮ್ಮೆ ಕಂಡುಬಂದಿದೆ. ಈ ವೇಳೆ ಅದರ ರಕ್ಷಣೆಗೆ ಮುಂದಾದ ಅವರು ಮೊದಲು 2 ದೊಡ್ಡ ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ಪ್ರಾಣಿಯ ಎರಡೂ ಬದಿಗಳಲ್ಲಿ ಕಟ್ಟಿ ಅದು ತೇಲುವಂತೆ ಮಾಡ್ತಾರೆ. ನಂತರ ಹಗ್ಗ ಬಳಸಿ ಎಮ್ಮೆಯನ್ನ ದೋಣಿಗಳಿಗೆ ಕಟ್ಟಿ ನಿಧಾನವಾಗಿ ದಡದೆಡೆಗೆ ಎಳೆದುಕೊಂಡು ಬರ್ತಾರೆ. ಸಮುದ್ರದಿಂದ ಎಮ್ಮೆಯೊಡನೆ ದಡ ಸೇರಲು ಸುಮಾರು 6 ಗಂಟೆ ಬೇಕಾಯ್ತಂತೆ. ಮೀನುಗಾರಿಕೆಗೆ ತೆರಳಿದ್ದ ಎಟಿ ರಾಶಿ, ಎಟಿ ಫಿರೋಜ್, ಎಟಿ ಸಕೀರ್, ಎಟಿ ದಿಲ್ಶಾದ್ ಎಂಬ ಮೀನುಗಾರರು ಬರೀ ಕೈಯಲ್ಲಿ ವಾಪಸ್ ಆಗಿದ್ರೂ ಸಹ ಎಮ್ಮೆಯನ್ನ ಕಾಪಾಡಿದ ಹೆಮ್ಮೆ ಅವರ ಮನಸ್ಸಲ್ಲಿತ್ತು. അരിച്ചു കൊണ്ടുപോകാൻ കരോടത്തേക്ക് പോത്ത് വെള്ളം അറപ്പാ ശത